ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ ಹಾಗೂ ಹ್ಯುಮ್ಯಾನಿಟೀಸ್ ವತಿಯಿಂದ ಸಮಾಜ ವಿಜ್ಞಾನ, ಮಾಹಿತಿ ಮತ್ತು ತಂತ್ರಜ್ಞಾನ ಹಾಗೂ ವ್ಯವಹಾರದಲ್ಲಿ ವೆಬ್ ಉನ್ನತ ಶಿಕ್ಷಣ ಎನ್ನುವ ವಿಷಯದ ಕುರಿತು ಒಂದು ದಿನದ ರಾಷ್ಟ್ರೀಯ ಮಟ್ಟದ ವರ್ಚುವಲ್ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಡಿಸೆಂಬರ್ 29ರಂದು ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಿಟಿ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟೀಸ್ನ ಡೀನ್ ಹಾಗೂ ಕಾನ್ಫರೆನ್ಸ್ ನಿರ್ದೇಶಕಿ ಡಾಕ್ಟರ್ ಲವೀನಾ ಡಿಮೆಲ್ಲೋ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹಾಗೂ ಎ ಶ್ಯಾಮರಾವ್ ಫೌಂಡೇಶನ್ನ ಅಧ್ಯಕ್ಷ ಸಿಎ ರಾಘವೇಂದ್ರ ರಾವ್ ಅವರು ವಹಿಸಲಿದ್ದಾರೆ. ಯೂನಿವರ್ಸಿಟಿ ಆಫ್ ಮೈಸೂರಿನ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಸೆಂಟರ್ ಫಾರ್ ಸ್ಟಡಿ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಅಂಡ್ ಇನ್ಕ್ಲೂಸಿವ್ ಕ್ವಾಲಿಟಿ ಹ್ಯುಮ್ಯಾನಿಟೀಸ್ನ ಬ್ಲಾಕ್ ನಿರ್ದೇಶಕರಾದ ಡಾಕ್ಟರ್ ಡಿಸಿ ನಂಜುಂಡರಾಜ್ ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭ ಗೌರವ ಅತಿಥಿಗಳಾಗಿ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಹಾಗೂ ಎ ಶ್ಯಾಮರಾವ್ ಫೌಂಡೇಶನ್ ಉಪಾಧ್ಯಕ್ಷ ಡಾಕ್ಟರ್ ಎ ಶ್ರೀನಿವಾಸ್ ರಾವ್, ನಿರ್ದೇಶಕಿ ಎ ವಿಜಯಲಕ್ಷ್ಮಿ ರಾವ್ ಹಾಗೂ ಕಾರ್ಯದರ್ಶಿ ಮಿತ್ರ ಎಸ್ ರಾವ್ ಹಾಗೂ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ರವರು ಉಪಸ್ಥಿತರಿರಲಿದ್ದಾರೆ. under Internal Quality Assurance Cell IQAC on Web Higher Education in Social Science, IT and Management on 29th December 2020. This program is organized at Srinivas University, City Campus, Pandeshwar, Mangalore. Sri C.A. Raghavendra Rao, Chancellor Srinivas University and President Shamarao Foundation will preside over the function. Dr. D.C. Nanjunda, PhD, DLIT, Associate Professor cum Director, Center for the Study of Social Exclusion and Inclusive Policy, Humanities Block, University of Mysore, will be the chief guest. Dr. A. Srinivas Rao, Pro-Chancellor, Srinivas University and Vice President, A. Shamarao Foundation, Srimati A. Vijayalakshmi Rao, Director, A. Shamarao Foundation, Srimati Mitra S. Rao, Secretary, A. Shamarao Foundation, and Dr. P.S. Aital, Vice Chancellor Srinivas University will be the guest of honor. ಈ ಸಂದರ್ಭದಲ್ಲಿ ಸಂಶೋಧನಾ ಬರಹಗಳ ಸಾರಾಂಶ ಪುಸ್ತಿಕೆಯನ್ನ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ರವರು ಬಿಡುಗಡೆಗೊಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಚಾರ ಸಂಕಿರಣದ ಸಂಯೋಜಕಿ ಡಾಕ್ಟರ್ ವಿದ್ಯಾ ಎನ್, ಕಾನ್ಫರೆನ್ಸ್ ಅಡ್ವೈಸರ್ ಪ್ರೊಫೆಸರ್ ಪ್ರದೀಪ್ ಎಂಡಿ ಉಪಸ್ಥಿತರಿದ್ದರು.